ಯಾವುದೇ ಸಂಸ್ಥೆಯನ್ನ ಕಟ್ಟುವಾಗ ಇರುವ ಉತ್ಸಾಹ ಅದನ್ನ ಉಳಿಸಿಕೊಂಡು ಹೋಗುವಾಗ ಇರುವುದಿಲ್ಲ ಎಂಬ ಮಾತಿಗೆ ಅಪವಾದ ಎಂಬಂತೆ ಯರ್ಮಾಳಿನ ಶ್ರೀನಿಧಿ ಮಹಿಳಾ ಮಂಡಳಿ ಕಳೆದ 35 ವರ್ಷಗಳಿಂದಲೂ ಸಮಾಜ ಸೇವೆಯಲ್ಲಿ ಸಂಸ್ಥೆಯನ್ನ ತೊಡಗಿಸಿಕೊಂಡು ಇದೀಗ 35ರ ಯುವ ಉತ್ಸಾಹದಲ್ಲಿ ಮುನ್ನುಗ್ಗುತ್ತಿದೆ. ಈ ಸಂಸ್ಥೆ 35ರ ಸಂಭ್ರಮಾಚರಣೆಯ ಸಂದರ್ಭ ವಿದ್ಯಾರ್ಥಿ ವೇತನ, ಅನಾರೋಗ್ಯ ಪೀಡಿತರಿಗೆ ಸಹಾಯ, ಆಸಕ್ತರಿಗೆ ನೆರವು ಹೀಗೆ ಹತ್ತಾರು ರೂಪದಲ್ಲಿ ಸಮಾಜೋಮುಖಿ ಕೆಲಸಗಳನ್ನು ಮಾಡುವ ಮೂಲಕ ಗ್ರಾಮದ ಜನರ ಮನಗೆದ್ದಿದೆ. ಈ ಬಗ್ಗೆ ಮಾತನಾಡಿದ ಸಂಸ್ಥೆಯ ಮಾಜಿ ಅಧ್ಯಕ್ಷರು ಹಾಗೂ ಉಡುಪಿ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರು ಆಗಿರುವ ಶೀಲಾ ಕೆ ಶೆಟ್ಟಿ ಅವರು, ನಮ್ಮ ಸಂಸ್ಥೆಯ ಯಶಸ್ಸಿನ ಗುಟ್ಟು ನಮ್ಮಲ್ಲಿ ಅಧ್ಯಕ್ಷ ಸ್ಥಾನ ಎಂದಿದ್ರು. ಇಲ್ಲಿ ಸರ್ವಾಧಿಕಾರ ಧೋರಣೆ ಇಲ್ಲ, ಬದಲಾಗಿ ಸಾಮಾನ್ಯ ಸದಸ್ಯರ ಮಾತಿಗೂ ಸಮಾನ ಮನ್ನಣೆ ನಮ್ಮ ಸಂಸ್ಥೆಯಲ್ಲಿದೆ. ಈ ನಿಟ್ಟಿನಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ಸಮಾಜ ಸೇವೆ ಮಾಡಿಕೊಂಡು 35 ವರ್ಷಗಳನ್ನ ಕಳೆದಿವೆ ಎಂದರು. ನಮ್ಮೆಲ್ಲ ಮಾಜಿ ಅಧ್ಯಕ್ಷರುಗಳು ಸುಮಾರು 11 ಮಂದಿ ಮಾಜಿ ಅಧ್ಯಕ್ಷರುಗಳಿದ್ದಾರೆ, 2 ವರ್ಷಕ್ಕೆ ಒಬ್ಬೊಬ್ಬರಾಗಿ. ಈಗ ವಿಶಾಲ 12ನೇ ಅಧ್ಯಕ್ಷೆ. ಆದ್ದರಿಂದ ಆ 11 ಮಂದಿ ಮಾಜಿ ಅಧ್ಯಕ್ಷರ ಸತತ ಪರಿಶ್ರಮದಿಂದ ಮತ್ತು ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಂದ, ಎಲ್ಲ ಸಾಮಾನ್ಯ ಸದಸ್ಯರಿಂದ ಎಲ್ಲರೂ ಕೈ ಜೋಡಿಸಿ ಈ ಸಂಸ್ಥೆ ಇಷ್ಟರವರೆಗೆ ಬೆಳೆದು ಬಂದಿದೆ. ಅದರೊಂದಿಗೆ ನಮ್ಮೂರ ಮಹಾಜನರು ಹಾಗೂ ನಮ್ಮೂರ ದಾನಿಗಳು ಅವರ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇಟ್ಟದ್ದರಿಂದ ಹೆಚ್ಚಿಗೆ ಎಲ್ಲದಕ್ಕಿಂತಲೂ ಹೆಚ್ಚಿ ಲಕ್ಷ್ಮೀ ಜನಾರ್ದನನ ಕೃಪೆ ನಮ್ಮ ಮೇಲೆ ಇದ್ದದ್ದರಿಂದ ನಾವು ಇಷ್ಟರವರೆಗೆ ದೊಡ್ಡ ಸಾಧನೆ ಏನೂ ಅಲ್ಲ, ಆದರೆ ಸಣ್ಣ ಸಾಧನೆಯನ್ನ ನಾವು ಮಾಡಿದೆವು ಅಂತ ಹೇಳಿಕ್ಕೆ ನಮಗೆ ಸಂತೋಷ ಆಗ್ತದೆ. ಇದೇ ಸಂದರ್ಭ ಅಂಗನವಾಡಿ ಪುಟಾಣಿಗಳಿಗೆ ಹಾಗೂ ಸಂಘದ ಸದಸ್ಯರಿಗೆ ಏರ್ಪಡಿಸಿದ ಆಟೋಟ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನವನ್ನು ವಿತರಿಸಲಾಯಿತು. ಆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನೃತ್ಯ ವೈವಿಧ್ಯ ಕಾರ್ಯಕ್ರಮ ನಡೆಯಿತು. ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ರೋಹಿತ್ ಹೆಗ್ಡೆ, ಶಂಕರ್ ಶೆಟ್ಟಿ, ಕಿಶೋರ್ ಶೆಟ್ಟಿ, ಪ್ರತೀಕ್ಷಾ ಭಟ್, ಶರ್ಮಿಳಾ, ಅಮೃತ ಮೊದಲಾದವರು ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್ 24/7 ಪಡುಬಿದ್ರೆ.